ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ ಕನ್ನಡಿಗರು? ಮತ್ತು ನೋಡಿ, ಸೌತ್ ಆಫ್ರಿಕಾದಲ್ಲಿ ಚಳಿ ಇದ್ರೂ ಮಳೆ ಬರ್ತಾ ಇದೆ. ಫುಲ್ ಮಳೆ. ಚಳಿಗಂತೂ ಬೆಳಿಗ್ಗೆ ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ. 5 ಡಿಗ್ರಿಯಲ್ಲೇ ಐತೆ, ತುಂಬ ಚಳಿ. ನೋಡಿ, ಕಾಂಪ್ಲೆಕ್ಸ್ ಅವ್ರದ್ದೆಲ್ಲ ಡಸ್ಟ್ಬಿನ್ ಎಲ್ಲ ಇಲ್ಲಿ ಕಲೆಕ್ಟ್ ಮಾಡಿರ್ತಾರೆ. ಇಲ್ಲಿಂದೆಲ್ಲ ಅವ್ರು ತಗೊಂಡೋಗ್ಲಿಕ್ಕೆ ಗಾಡಿ ಬರುತ್ತೆ. ಮತ್ತು ಎಲ್ಲ ಸಣ್ಣ ಸಣ್ಣ ಕಾಂಪ್ಲೆಕ್ಸ್ ಎಲ್ಲ 2 BHK. ನೋಡಿ, ಇಲ್ಲಿ ಬೆಳಿಗ್ಗೆ ಎಲ್ಲ ಕಾಂಪ್ಲೆಕ್ಸ್ ಅವ್ರದ್ದೆಲ್ಲ ಡಸ್ಟ್ಬಿನ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಎಲ್ಲ ತಗೊಂಡು ಬಂದು ಹೊರಗಡೆ ಇರ್ತಾರೆ. ಮತ್ತು ಡಸ್ಟ್ಬಿನ್ ಇದ್ದ ಗಾಡಿ ಬರ್ತದೆ, ಗಾಡಿ ಬಂದೆಲ್ಲ ತಗೊಂಡೋಗ್ತದೆ. ಇಲ್ಲಿ ಅಲ್ಲಿ ಎಲ್ಲ ಕಾಂಪ್ಲೆಕ್ಸಲ್ಲೆಲ್ಲ ಹೊರಗೆ ಇಟ್ಟಿದ್ದಾರೆ ನೋಡಿ ಡಸ್ಟ್ಬಿನ್. ಇಲ್ಲಿ ನೋಡಿ, ಮಳೆಗೆಲ್ಲ ಹೂವೆಲ್ಲ ಉದುರಿ ಹೋಗಿದೆ ನೋಡಿ. ಬಂಡಾರಿ ಹಸು ಕಿಚನ್ ನೋಡಿ, ಇಲ್ಲಿ ಫುಲ್ ಬ್ಯುಸಿ ಇದೆ. ಫುಲ್ ಪಾರ್ಟಿ ಎಲ್ಲ ನಡೆದಿದೆ. ಸಾಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಟೊಮೊಟೊ ಗ್ರೇವಿ, ಆನಿಯನ್ ಗ್ರೇವಿ, ಹಾಗೆಯೇ ಇಲ್ಲಿ ಟೊಮೊಟೊ ಗ್ರೇವಿ ರೆಡಿ ಮಾಡ್ತಿದ್ದಾರೆ. ಫುಲ್ ಪಾರ್ಟಿ ಎಲ್ಲ ಇದೆ. ಇಲ್ಲಿ ಆಲೂ ಪರೋಟ, ಕುಲ್ಚಾ, ತಂದೂರಿ ಆಲೂ ಪರೋಟ ಎಲ್ಲ ಪಾರ್ಟಿ ಅವ್ರದ್ದೆಲ್ಲ, ಇವ್ರದ್ದೆಲ್ಲ. ಇವರೆಲ್ಲ ಫುಲ್ ಟ್ರೈನ್ ಆಗಿದ್ದಾರೆ ನೋಡಿ. ಎಲ್ಲ ಹೇಗೆ ಅಡುಗೆ ಎಲ್ಲ ಮಾಡ್ತಾರೆ ನೋಡಿ ಇವರೆಲ್ಲ. ಪಾರ್ಟಿ ಒಂದೊಂದು ದಿನದಲ್ಲಿ 2-2, 3-3 ಪಾರ್ಟಿ ಇರುತ್ತೆ. ಹಾಗೆ ಔಟ್ಡೋರ್ ಪಾರ್ಟಿ ಇದೆ, ಮತ್ತು ಟೇಕವೇ ಸಹ ಇದೆ. ಇನ್ನೊಂದು ಟೇಕವೇದು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ತೋರಿಸ್ತೇನೆ ನಿಮಗೆ, ಟೇಕವೇದು ರೆಡಿ ಮಾಡ್ತಿರೋದನ್ನು. मैं डालता हूँ यूट्यूब में. ಇಲ್ಲೆಲ್ಲ ಟೇಕವೇದೆಲ್ಲ ರೆಡಿ ಆಗ್ತಾಯಿದೆ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಕರ್ನಾಟಕ.